ಬಂಟ್ವಾಳದ ಬಿ ಮೂಡ ಗ್ರಾಮದ ಬಂಡಾರಿಬೆಟ್ಟು ಪರಿಸರದಲ್ಲಿ ಮಳೆ ನೀರು ಹರಿಯಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಸಂಪರ್ಕ ರಸ್ತೆಯನ್ನೇ ತೋಡು ಮಾಡಿ ನೀರು ಹರಿಯಬಿಡಲಾಗಿದೆ. ಇದರಿಂದ ಈ ಭಾಗದ 7-8 ಮನೆಗಳಿಗೆ ಸಂಪರ್ಕ ಇಲ್ಲದೆ ಅತಂತ್ರ ಸ್ಥಿತಿ ನಿರ್ಮಾಣಗೊಂಡಿದೆ. ಈ ಅಧ್ವಾನಕ್ಕೆ ಕಾರಣವಾದ ವಸತಿ ಸಮುಚ್ಚಯ ಹಾಗೂ ಗ್ಯಾರೇಜ್ ಮಾಲಕ ಸಹಿತ ಇಬ್ಬರಿಗೆ ಪುರಸಭೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದೆ. ಕಳೆದೆರಡು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿದ್ದ ಮಳೆಗೆ ಬಂಡಾರಿಬೆಟ್ಟುವಿನ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಹರಿಯಲು ಸಾಧ್ಯವಾಗದೆ ಕೃತಕ ನೆರೆ ಉಂಟಾಗಿತ್ತು. ಅಕ್ಕಪಕ್ಕದ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಸ್ಥಳೀಯರು ತೊಂದರೆ ಅನುಭವಿಸುವಂತಾಯಿತು. 2 ವಾರಗಳ ಹಿಂದೆ ಇದೇ ರೀತಿ ಸುರಿದ ಮಳೆಗೆ ಬಂಡಾರಿಬೆಟ್ಟು ಪರಿಸರ ಜಲಾವೃತಗೊಂಡಿತ್ತು. ಆಗ ಸ್ಥಳಕ್ಕಾಗಮಿಸಿದ ಪುರಸಭೆಯ ಅಧಿಕಾರಿಗಳ ದಂಡು ಚರಂಡಿ ನಿರ್ಮಿಸಿ ನೀರು ಹರಿದು ಹೋಗಲು ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿದ್ರು. ಕಳೆದೆರಡು ದಿನಗಳಿಂದ ಸುರಿದ ಚಡಿ ಮಳೆಗೆ ಬಂಡಾರಿಬೆಟ್ಟಿನ ಈ ಪ್ರದೇಶ ಮತ್ತೆ ಜಲಾವೃತಗೊಂಡಿದೆ. ನೀರು ಹರಿಯುವ ತೋಡು ಇದ್ದು ಇದರ ಅರ್ಧ ಭಾಗವನ್ನ ಕಬಳಿಸಿ ವಸತಿ ಸಮುಚ್ಚಯ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಆಗ ಸುಮ್ಮನಿದ್ದ ಪುರಸಭೆ ಈಗ ಎಚ್ಚೆತ್ತುಕೊಂಡು ವಸತಿ ಸಮುಚ್ಚಯದ ಹಾಗೂ ಪಕ್ಕದ ಗ್ಯಾರೇಜ್ ಮಾಲಕರಿಗೆ ನೋಟಿಸ್ ಜಾರಿಗೊಳಿಸುವ ನಾಟಕ ಮಾಡಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಶನಿವಾರವೂ ಬಂಡಾರಿಬೆಟ್ಟು ಪರಿಸರ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಮತ್ತೆ ಪುರಸಭಾಧಿಕಾರಿಗಳ ದಂಡು ದೌಡಾಯಿಸಿ ಕಾಲು ದಾರಿಯನ್ನ ಕಡಿತಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಉಂಟು ಮಾಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಾಧಿಕಾರಿ ರೇಖಾ ಜಿ ಶೆಟ್ಟಿ, ಇಂಜಿನಿಯರ್ ಡೊಮಿನಿಕ್ ಡಿಮೊಲ್ಲೋ, ಸಮುದಾಯ ಅಭಿವೃದ್ಧಿ ಅಧಿಕಾರಿ ಮತ್ತಡಿ, ಸದಸ್ಯ ಜಗದೀಶ್ ಕುಂದರ್ ಮೊದಲಾದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಕ್ಷಣ ತೆರವು ಕಾರ್ಯ ನಡೆಸಿದ್ರು. ಇದೀಗ ಜೆಸಿಬಿ ಮೂಲಕ ಚರಂಡಿ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು ಸಂಪರ್ಕಕ್ಕೆ ರಸ್ತೆ ಯಾವಾಗ ಮುಕ್ತವಾಗುತ್ತದೆ ಎಂದು ಇಲ್ಲಿನ ಜನ ಕಾಯುತ್ತಿದ್ದಾರೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.